ನೆಟ್ಟಡೆ ಗ್ರಾಮದ ಕುಕ್ಕುಜೊಟ್ಟು ಎಂಬಲ್ಲಿ 6.92 ಕೋಟಿ ಅನುದಾನದಲ್ಲಿ ಗಿಂಡಿ ಅಣೆಕಟ್ಟು ನಿರ್ಮಾಣಗೊಂಡಿದೆ. ಗಿಂಡಿ ಅಣೆಕಟ್ಟನ್ನು ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಮಾಧುಸ್ವಾಮಿಯವರು ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪತ್ರ ಇದೆ, ಅದನ್ನ ಬಳಸಿಕೊಂಡು ಅದರಿಂದ ನಾವು ಆರ್ಥಿಕವಾಗಿ ಏನಾದ್ರೂ ಮೇಲೆ ಬಂದ್ರೆ ಇನ್ನೊಬ್ಬರ ಹಂಗಲ್ಲಿ ಬಾಳೋದಿಲ್ಲ. ನಾನು ತಲೆ ಎತ್ತು ಬಾಳ್ತೀನಿ. ಕನಿಷ್ಠ ನನಗೆ ಬಾಳಕ್ಕಾಗ್ಲಿಲ್ಲ, ನನ್ನ ಮಗನಾದ್ರೂ ತಲೆ ಎತ್ತು ಬಾಳ್ಲಿ ಅಂದ್ರೆ ಅದು ಗಾಂಧಿ ಕಂಡ ಸ್ವತಂತ್ರದ ಒಂದು ಕಲ್ಪನೆ. ಅದಕ್ಕಲ್ಲಿ ನಾವಿನ್ನು ಬಹಳ ದೂರ ನಡಿಬೇಕಾಗಿದೆ. ಕರ್ನಾಟಕ ಮೊದಲಿಂದ ಒಂದು ಸ್ವಲ್ಪ ಎಲ್ಲೋ ಹಳಿ ತಪ್ಪಿದಂತ ಅಭಿವೃದ್ಧಿ ರಾಜ್ಯಗಳಲ್ಲಿ ಒಂದು. ಪಕ್ಕದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಹೋಲಿಸಿದ್ರೆ ನಾವು ನೀರಾವರಿ ಕ್ಷೇತ್ರದಲ್ಲಿ, ಕೃಷಿ ಅಭಿವೃದ್ಧಿ ಮಾಡೋ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಬಹಳ ಕಡಿಮೆ. ಸುದೈವಕ್ಕೆ ನಮಗೆ ತೋಟಗಾರಿಕೆ ಒಲದು ಬಂದ ಬೆಳೆ. ನೀವು ಕಡಲ್ ತೀರದಲ್ಲಿ ತೆಂಗು ಬೆಳಿತೀರಿ, ನಾನು ಬಯಲ್ನಾಡಲ್ಲಿ ತೆಂಗು ಬೆಳಿತೀನಿ. ಈ ತೆಂಗು ಬೆಳೆಯುವಾಗ ನಾನೆಷ್ಟು ಕಷ್ಟ ಅನುಭವಿಸ್ತೀನಿ ಅಂತ ನಿಮ್ಗೆ ಏನಾದ್ರು ಹೇಳ್ಬಿಟ್ರೆ ಇನ್ನೂ ಬೆಳಿತಿದ್ದೀರಾ ಅಂತ ಕೇಳ್ತೀರ. ಇಷ್ಟೆಲ್ಲಾ ಕಷ್ಟಪಟ್ಟು ತೆಂಗು ಬೆಳಿಬೇಕಾ? ಯಾಕಂದ್ರೆ ನಿಮಗೆ ಸ್ವಾಭಾವಿಕವಾಗಿ ಬರುತ್ತೆ. ನಾವು ಅದನ್ನ ಅಷ್ಟಕ್ಕೆ ತರ್ಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಿ, ಆದ್ರೆ ನಮಗೆ ಗೊತ್ತಿಲ್ಲ ಬೇರೆ ಬೆಳೆ ಬೆಳೆಯಕ್ಕೆ ಬರಲ್ಲ ನಮ್ಗಲ್ಲಿ. ಹಾಗಾಗಿ ಇವಕ್ಕೆ ಪೂರಕವಾಗಿ, ಪೋಷಕವಾಗಿ ನಾವು ನಿಂತ್ಕೋಬೇಕು. ಇಂಗ್ಲಿಷ್ನಲ್ಲಿ ಇನ್ಪುಟ್ಸ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಮೊದಲೇ ಹೇಳ್ತಿದ್ದು. ಕೃಷಿಗೆ ಏನಾದ್ರು ಶಕ್ತಿ ತುಂಬಲಿಕ್ಕೆ ನಾವು ಸರ್ಕಾರದ ವತಿಯಿಂದ ಅದು ಮಾಡ್ತೇವೆ, ಇದು ಮಾಡ್ತೀವಿ. ಒಂದೊಂದಾಗಿ ಎಲ್ಲವನ್ನು ನಾವು ಹಿಂದಕ್ಕೆ ತಗೊಂಡ್ಬಿಟ್ಟಿದೀವಿ. ಈಗ ನಮ್ಗೆ ಎರಡು ಸರ್ಕಾರ ನಿಮಗೆ ನೆರವು ಮಾಡ್ಬೋದು ಅಂದ್ರೆ ಹೇಗಾರು ಮಾಡಿ. ನಿಮ್ಮ IP ಸೆಟ್ ಇದ್ರೆ ವಿದ್ಯುತ್ ಸಂಪರ್ಕ ಕೊಡ್ಬೋದು. ಇನ್ನೊಂದು, ಈಗೆಲ್ಲಾರು ನೀರು ನಿಲ್ಲಿಸಿ ನಿಮ್ದು ಅಂತರ್ಜಲ ಅಭಿವೃದ್ಧಿ ಮಾಡಿ ಆ ಭಾಗದಲ್ಲಿ ಏನಾದ್ರು 1-2-3 ತಿಂಗಳು ನಿಮ್ ಬೆಳೆ ಒಣಗದಾಗೆ ನೀರು ಕೊಡಲಿಕ್ಕೆ ನಾವು ಸಹಾಯ ಮಾಡಬಹುದು. ನಾನೀಗ ಬಹಳ ಕಷ್ಟ ಅನುಭವಿಸಿರೋ ಕೃಷಿ ಬಾಪ್ತಲ್ಲಿ ಸುಖವಾಗಿ ಬೆಳೆದಂತ ರಾಜಕಾರಣಿಗಳಲ್ಲ ನಾವೆಲ್ಲ 80ನೇ ಇಸ್ವಿಯಿಂದ ರಾಜಕೀಯ ಶುರು ಮಾಡಿದಾಗ ದೊಡ್ಡ ಕನಸುಗಳನ್ನ ಕಲ್ಪನಾ ಇಟ್ಕೊಂಡು ರಾಜಕಾರಣಕ್ಕೆ ಬಂದವರು ನಾವೆಲ್ಲ ಇದ್ದೀವಿ. ನಾವು ಹೋರಾಟ ಮಾಡ್ಕೊಂಡ್ಬಂದವರು. ಇಲ್ಲ ಒಂದ್ ಕಡೆ ನಮ್ಗೆ ಆಸೆ, ಏನಾರು ಆಗ್ಲಿ ಹಳ್ಳಿಲಿರೋ ರೈತರು ನೆಮ್ಮದಿ ಜೀವನ, ಸುಸ್ಥಿರವಾದಂತ ಜೀವನ ನಡೆಸಲಿ.